ಬಸ್ ನಿಲ್ದಾಣ ದರ್ಬೆ ಸಂಪರ್ಕ ರಸ್ತೆಯ ಮಧ್ಯಭಾಗದ ಏಳ್ಮುಡಿ ಸೇತುವೆಯ ಎರಡೂ ಬದಿಯಲ್ಲಿ ಗಿಡಗಂಟಿಗಳು ಬೆಳೆದಿದ್ದು ಪಾದಚಾರಿಗಳು ನಡೆದಾಡಲು ಹರಸಾಹಸ ಪಡೆದಿದ್ದಾರೆ. ಹೇಳಿ ಕೇಳಿ ಈ ಸೇತುವೆ ಮೊದಲೇ ಇಕ್ಕಟ್ಟಾದ ಸೇತುವೆ. ವಾಹನಗಳು ಅತ್ತಿಂದಿತ್ತ ಚಲಿಸುವ ಸಂದರ್ಭ ಪಾದಚಾರಿಗಳು ಸೇತುವೆಯ ಬದಿಗಳಲ್ಲಿ ನಡೆದುಕೊಂಡು ಹೋಗಬೇಕಾಗ್ತದೆ. ಗಿಡಗಂಟಿಗಳು ಬೆಳೆದ ಪರಿಣಾಮ ಸಮಸ್ಯೆ ಉಂಟಾಗಿದೆ. ತಕ್ಷಣ ನಗರಸಭೆ ಎಚ್ಚೆತ್ತುಕೊಂಡು ಗಿಡಗಂಟಿಗಳನ್ನು ತೆರವುಗೊಳಿಸಿ ಪಾದಚಾರಿಗಳಿಗೆ ನಡೆದಾಡಲು ಸುಗಮವಾಗುವಂತೆ ಮಾಡಬೇಕಾಗಿದೆ. ಏಳ್ಮುಡಿಯ ಸೇತುವೆಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಗಿಡಗಂಟೆಗಳು ಬೆಳೆದು ವಿಶೇಷವಾಗಿ ಪಾದಚಾರಿಗಳಿಗೆ ತೊಂದರೆ ಆಗ್ತದನ್ನು ನಾವು ದಿನ ಗಮನಿಸ್ತಾ ಇದ್ದೇವೆ. ಈಚೆ ಕಡೆಯಿಂದ ಹೋಗುವಾಗ ಪಾದಚಾರಿಗಳಿಗೆ ಆಚೆಯಿಂದ ಬರ್ತಕ್ಕಂಥ ವಾಹನಗಳು ಕಾಣಿಸದೆ ತೊಂದರೆ ಆಗುವುದು, ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಅವಘಡಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಇಲಾಖೆಗಳು ಇದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಬೇಕು. ಹಾಗೆ ಆಚೆ ಅದರ ಸ್ವಲ್ಪ ಪಕ್ಕದಲ್ಲಿ ಕರೆಂಟ್ ಕಂಬ ಹಾಗೆ ಟ್ರಾನ್ಸ್ಫಾರ್ಮರ್ ಅಂತ ಘಟಕಗಳಿದೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಸಹಿತ ಗಿಡಗಂಟೆಗಳು ಬೆಳೆದು ಅವಘಡಗಳನ್ನು ತಪ್ಪಿಸೋದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಅದನ್ನು ತೆರವುಗೊಳಿಸಿದರೆ ಬಹಳ ಉತ್ತಮ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.